ಈ ಕೊನೆಯ ಚುನಾವಣೆಯಲ್ಲಿ ಯಾವ ಪಕ್ಷದ ಪರವಾಗಿ ಅವರು ಪ್ರಚಾರ ಮಾಡಿದ್ದಾರೆ? ಬಿಜೆಪಿ ಪಕ್ಷ ಪರವಾಗಿ ಚುನಾವಣೆ ಪ್ರಚಾರ ಮಾಡಿದ್ದಾರೆ. ಈಗ ಇವರು ಏನ್ ನೈತಿಕತೆ ಇದೆ ಖಾದ್ರಿ ಬಗ್ಗೆ ಮಾತಾಡಲಿಕ್ಕೆ? ಇವತ್ತು ಇವರು ಯಾರು ಶಶಿಧರ್ ಎಲ್ಗಾರ್ ಕೂಡ ಇವತ್ತು ಶಶಿಧರ್ ಎಲ್ಗಾರು ಕೂಡ ಮಾತನಾಡಿದ್ ನಾನು ನೋಡಿದೆ. ಅವ್ರ ಪರವಾಗಿ ಮಾತನಾಡಿದ್ದಾರೆ. ಅವ್ರು ಖಾದ್ರಿ ಸಾಹೇಬ್ ಟಿಕೆಟ್ ಕೊಡಬೇಡ್ರಿ ಅನ್ನೋದು ಇದು ಸೂಕ್ತವಲ್ಲ. ಇದು ಯಾವ ರೀತಿ ಐತೆ ಅಂದ್ರೆ ವ್ಯವಸ್ಥೆ ಶಿಗ್ಗಾಂವ್ ತಾಲೂಕೊಳಗ ಈಗ ಖಾದ್ರಿಜಿಯವರಂದ್ರ ಈಗ ಸರ್ವಧರ್ಮದ ನಾಯಕರು, ಯಾವುದೇ ಜಾತಿ ಭೇದ ಭಾವ ಇಲ್ದಂಗ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ಕಾಣ್ಕೊಂತ ಹೋಗ್ತಾರಂತಂದ ಅವ್ರಿಗೆ ಇವತ್ತು ಎಲೆಕ್ಷನ್ ಒಳಗೆ 75,000ವರೆಗೂ ಮತಗಳು ಬೀಳ್ತಾವು. ಪ್ರತಿಯೊಬ್ಬರು ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲಾ ಜಾತಿಯವರು ಇದಾರೆ, ಇಲ್ಲಿ ಪಂಚಮಸಾಲಿಯವರು ಇದಾರೆ, ಮುಸ್ಲಿಮ್ಸ್ ಇದಾರೆ, ಎಲ್ಲರೂ ಇದಾರೆ. ಯಾವುದೇ ಡಿಸಿಗ್ನೇಷನ್ ಅವ್ರಿಗೆ ಇಲ್ಲ. ಅಂತ ವ್ಯಕ್ತಿಗಳು ಇವತ್ತು ಖಾದ್ರಿ ಸಾಹೇಬರಿಗೆ ಟಿಕೆಟ್ ಕೊಡಬೇಡ್ರಿ ಅಂತಂದು ಹೇಳ್ತಾರಂತಂದ್ರ ಇದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಮಾಡೋ ಉದ್ದೇಶ ಇಟ್ಕೊಂಡು ಈ ಹೇಳಿಕೆಯನ್ನ ಕೊಟ್ಟಾರ ಅವರು. ಅದಕ್ಕಾಗಿ ನಾವು ಹೈಕಮಾಂಡ್ಗೆ ಈ ವಿಚಾರವಾಗಿ ತಿಳಿಸ್ತೀವಿ. ತಿಳಿಸಿ ಆ ಬಗ್ಗೆ ಒಂದು ಒಳ್ಳೆ ನಿರ್ಧಾರ ತಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ಹೈಕಮಾಂಡ್ ಈಗ ಟಿಕೆಟ್ ಕೊಡೋದು ಹೈಕಮಾಂಡ್ ನಿರ್ಧಾರ. ನಾವು ಅವ್ರಿಗೆ ಕೊಡಬೇಡ ಇವ್ರಿಗೆ ಕೊಡಬೇಡ ಅಂತ ಹೇಳ್ತಕ್ಕಂಥದ್ದು ತಪ್ಪಾಗ್ತದೆ. ಇದು ಈ ಪ್ರವೃತ್ತಿ ಇನ್ನು ಮುಂದೆ ಒರಿಬಾರ್ದ ಅಂತಂದು ನಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷದ ನಿಷ್ಠಾಂತ ಕಾರ್ಯಕರ್ತರ ಅಭಿಪ್ರಾಯ. ಅವ್ರು ಈಗ ತಾನೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಅದು ಒಂದು ಈ ಕಾಂಗ್ರೆಸ್ ಪಕ್ಷಕ್ಕೆ ಧಕ್ಕೆ ಕೊಡುವಂಥ ಒಂದು ಸುದ್ದಿಯಾಗಿದೆ. ಯಾಕಂದ್ರೆ ಇವತ್ತು ಇಲ್ಲಿ ಶಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸುವ ವಿಚಾರವಿಲ್ಲ. ಯಾಕಂದ್ರೆ ಇದು ಬಿಜೆಪಿಯ ಒಂದು ಗೆಲ್ಲಿಸುವಂತ ಕೃತ್ಯ ಈ ಶಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲಿ ನಡೀತಾ ಇದೆ. ಯಾಕಂದ್ರೆ ಈ ಹೇಳಿಕೆ ಆ ತರ ಬಿಂಬಿಸ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಶಶಿಧರ್ ಎಲ್ಗಾರ್ ಅವರು ಈಗ ತಾನೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ. ಆ ಕಾರಣದಿಂದಾಗಿ ಈ ಥರ ಒಂದು ಪಾರ್ಟಿಗೆ ಧಕ್ಕೆ ತರುವಂಥ ವಿಷಯ ಆಗಿದೆ. ಅದಕ್ಕೆ ನಾವು ಪಕ್ಷದ ಹೈಕಮಾಂಡ್ ಅವರಿಗೆ ನಾವು ಇಲ್ಲೆಲ್ಲ ಕುಂತಿರುವಂಥ ಈ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಜನರು ಅವರಿಗೆ ದೂರನ್ನು ಕೊಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. What